ಉಳ್ಳಾಲ ಕೋಟೆಕಾರು ಪಟ್ಟಣ ಪಂಚಾಯಿತಿ ಆಡಳಿತಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಶೇಕಡಾ 66.16 ಮತದಾನ ನಡೆದಿದೆ. ಮತಗಟ್ಟೆ ಸಂಖ್ಯೆ 13ರಲ್ಲಿ ಶೇಕಡಾ 42.72 ಕನಿಷ್ಠ ಮತದಾನವಾದರೆ ಮತಗಟ್ಟೆ ಸಂಖ್ಯೆ 5ರಲ್ಲಿ ಗರಿಷ್ಠ 81.41 ಮತದಾನವಾಗಿದೆ. ಬೆಳಗ್ಗೆ 7ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನಿಧಾನಗತಿಯಲ್ಲಿ ಮತ ಚಲಾವಣೆಯಾದರೆ ಸಂಜೆ 4 ಗಂಟೆ ಬಳಿಕ ಎಲ್ಲಾ ಮತಗಟ್ಟೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತ ಚಲಾವಣೆ ನಡೆಸಿದರು. ಅತಿ ಸೂಕ್ಷ್ಮ ಮತಗಟ್ಟೆ ಸಂಖ್ಯೆ 16 ಮತ್ತು 17ರಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಆದರೂ ಮತದಾನ ಆರಂಭದ ವೇಳೆ ಬೂತ್ ಇಡುವ ವಿಚಾರದಲ್ಲಿ ಎಸ್ಡಿಪಿಐ ಮತ್ತು ಕಾಂಗ್ರೆಸ್ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬಳಿಕ ಪೊಲೀಸರು ಸ್ಥಳಕ್ಕಾಗಮಿಸಿ ಬೂತ್ ತೆರವುಗೊಳಿಸಿ ದೂರದಲ್ಲಿ ಹಾಕಿಸುವಂತೆ ಸೂಚಿಸಿದ ಹಿನ್ನೆಲೆ ಸಂಜೆವರೆಗೂ ಶಾಂತಿಯುತವಾಗಿ ಮತದಾನ ಮುಂದುವರಿಯಿತು. ಸೂಕ್ಷ್ಮ ಮತಗಟ್ಟೆ ಸಂಖ್ಯೆ 9 ಮತ್ತು 10 ಮಾಡೂರು ಸರ್ಕಾರಿ ಶಾಲೆಯ ಆವರಣದಿಂದ ಹಲವು ಮೀಟರ್ ದೂರದಲ್ಲಿ ಬೂತ್ ರಚನೆಗೆ ಅವಕಾಶ ಕಲ್ಪಿಸಿದ್ದ ಹಿನ್ನೆಲೆ ಬಿಜೆಪಿ, ಕಾಂಗ್ರೆಸ್ ಹಾಗೂ ಬಂಡಾಯ ಅಭ್ಯರ್ಥಿ ಬೆಂಬಲಿಗರು ರಾಜ್ಯ ಹೆದ್ದಾರಿ ಬಳಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ನಿಂತ ಪರಿಣಾಮ ವಾಹನ ಸವಾರರಿಗೆ ಅಡಚಣೆಯುಂಟಾಯಿತು. ಮತದಾರರ ಪಟ್ಟಿಯಲ್ಲಿ ಕೇರಳದ ವಿದ್ಯಾರ್ಥಿಗಳನ್ನು ಸೇರಿಸಲಾಗಿದೆ. ಅವರು ಸೂಕ್ತ ದಾಖಲೆಗಳನ್ನು ಹಿಡಿದುಕೊಂಡು ಮತ ಚಲಾಯಿಸಲು ಬಂದಲ್ಲಿಯೂ ಕೂಡ ಗ್ರಾಮಸ್ಥರು ತಡೆ ಹಿಡಿಯುವುದಾಗಿ ಎಚ್ಚರಿಸಿದ ಹಿನ್ನೆಲೆ ಮತಗಟ್ಟೆ ಸಂಖ್ಯೆ 12 ನಾಟೆಕಲ್ ಮತ್ತು 7 ಬಗಂಬಿಲ ಪ್ರದೇಶಕ್ಕೆ ಭಾನುವಾರ ಸಂಜೆಯೇ ಭೇಟಿ ನೀಡಿದ ತಹಶೀಲ್ದಾರ್ ಗುರುಪ್ರಸಾದ್ ಅವರು ದಾಖಲೆಗಳಿದ್ದರೂ ವಿದ್ಯಾರ್ಥಿಗಳಿಗೆ ಮತ ಚಲಾಯಿಸಲು ಬಿಡದಂತೆ ಚುನಾವಣಾಧಿಕಾರಿಗಳಿಗೆ ಹಾಗೂ ಪೊಲೀಸರಿಗೆ ತಿಳಿಸಿದ್ದಾರೆ. ಇದರಿಂದಾಗಿ 3 ವಾರ್ಡ್ಗಳಲ್ಲಿ ನಡೀತಾ ಇದ್ದ ಅಶಾಂತಿಯ ವಾತಾವರಣವನ್ನು ತಪ್ಪಿಸಲಾಗಿದೆ. ಕೋಟೆಕಾರು 8ನೇ ವಾರ್ಡ್ಗೆ ಸಂಜೆ ವೇಳೆ ಹಸೆಮಣೆ ತುಳಿದ ಜೋಡಿ ಆಗಮಿಸಿ ಈ ಪೈಕಿ ವಧು ಶ್ರದ್ಧಾ ನಾಗೇಶ್ ಇವರು ಮತ ಚಲಾಯಿಸಿದ್ರು. ನೂತನ ವಧುವರರಿಗೆ ಮತಗಟ್ಟೆ ಹೊರಗೆ ಬಿಜೆಪಿ ಮುಖಂಡರು ಶುಭ ಹಾರೈಸಿದ್ರು. ಪ್ರತಿ ಮತಗಟ್ಟೆಗಳಲ್ಲಿ ಹೆಚ್ಚು ಮಹಿಳಾ ಮತದಾರರೇ ಮತದಾನದಲ್ಲಿ ಪಾಲ್ಗೊಂಡಿದ್ರು. ಹಿರಿಯ ಮತದಾರರನ್ನ ಸಂಬಂಧಿಕರು ಹಾಗೂ ಮತಗಟ್ಟೆಯಲ್ಲಿ ಕರ್ತವ್ಯ ನಿರತ ಸಿಬ್ಬಂದಿ ಮತ ಚಲಾಯಿಸಲು ಸಹಕರಿಸಿದರು. ಇನ್ನು ಮತಗಟ್ಟೆಗಳಿಗೆ ವೀಕ್ಷಣೆಗೆ ಬಂದಿದ್ದ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಕಸ್ತೂರಿ ಪಂಜಾ, ಕಾಂಗ್ರೆಸ್ ಮುಖಂಡ ಟಿಎಸ್ ಅಬ್ದುಲ್ ನಾಸೀರ್, ಎಸ್ಡಿಪಿಐ ಮುಖಂಡ ಐಎಂಆರ್ ಇಕ್ಬಾಲ್, ದಿ ಮೈಸೂರು ಎಲೆಕ್ಟ್ರಿಕಲ್ ಪ್ರೈವೇಟ್ ಲಿಮಿಟೆಡ್ ನಿಗಮದ ಅಧ್ಯಕ್ಷ ಸಂತೋಷ್ ರೈ ಬೋಳಿಯಾರ್ ಅವರವರ ಅಭಿಪ್ರಾಯ ಮಂಡಿಸಿದರು. ಕೋಟೆಕಾರು ಪಟ್ಟಣ ಪಂಚಾಯತಿ ಚುನಾವಣೆ ನಡೆಯುತ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಯ ಏನು ರಾಷ್ಟ್ರೀಯ ನಮ್ಮ ಪಾರ್ಟಿ ಇದೆ, ಇದರಿಂದ ಕೂಡ ನಮ್ಮ 17 ಮಂದಿ ಅಭ್ಯರ್ಥಿಗಳು ಇಲ್ಲಿ ಸ್ಪರ್ಧಾ ಕಣದಲ್ಲಿದ್ದಾರೆ. ಕಳೆದ ಸಲನೂ ನಮ್ಮ ಕೋಟೆಕಾರು ಪಟ್ಟಣ ಪಂಚಾಯತಿ ನಮ್ಮ ಕೈಯಲ್ಲಿತ್ತು. ಈ ಸಲನೂ 100ಕ್ಕೆ 100 ನಿರೀಕ್ಷೆಯ ಜೊತೆಗೆ ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿ ನಾವು ಕೋಟೆಕಾರು ಪಟ್ಟಣ ಪಂಚಾಯತಿನ ನಮ್ಮ ತೆಕ್ಕೆಗೆ ತೆಗೆದುಕೊಳ್ತೀವಿ. 17 ಅಭ್ಯರ್ಥಿಗಳಲ್ಲಿ ಬಹುಶಃ ನಾವು 100ಕ್ಕೆ 100 ಗೆದ್ದೇ ಗೆಲ್ತೀವಿ. ಅದರ ಜೊತೆಗೆ 17 ಗೆಲ್ತೀವಿ ಎಂಬ ಭರವಸೆ ಇದೆ. ಆದರೆ 13 ಅಂತೂ ಗ್ಯಾರಂಟಿ. ಪಟ್ಟಣ ಪಂಚಾಯತಿಯ ಈ ಚುನಾವಣೆ ಈ ಸಂದರ್ಭದಲ್ಲಿ ಎಲ್ಲ ಮತದಾರರ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಕೆಲಸ ಕಾರ್ಯಗಳು, ನಮ್ಮ ರಾಜ್ಯ ಸರ್ಕಾರದ ಕೆಲಸ ಕಾರ್ಯಗಳು, ಕಳೆದ ಸಲ ಕೋಟೆಕಾರು ಪಟ್ಟಣ ಪಂಚಾಯತಿಯಲ್ಲಿ ಅಧ್ಯಕ್ಷರು ಸದಸ್ಯರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಎಲ್ಲವನ್ನ ಸೇರಿಕೊಂಡು ಅದರ ಜೊತೆಗೆ ಈ ಭಾಗದಲ್ಲಿ ಇರತಕ್ಕಂತಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು 100ಕ್ಕೆ 100 ಮತದಾರರು ಮತವನ್ನು ಭಾರತೀಯ ಜನತಾ ಪಾರ್ಟಿಗೆ ಚಲಾಯಿಸ್ತಾರೆ. ಯಾವಾಗ ಚುನಾವಣೆ ಘೋಷಣೆ ಆಯಿತು ಆ ದಿವಸವೇ ನಮಗೆ 100ಕ್ಕೆ 100 ವಿಶ್ವಾಸ ಇತ್ತು. ಕಳೆದ ಸಲ ಎಷ್ಟು ಸ್ಥಾನ ನಮ್ಮಲ್ಲಿತ್ತು ಅದಕ್ಕಿಂತ 1-2 ಸ್ಥಾನ ಈ ಸಾರಿ ನಾವು ಜಾಸ್ತಿ ಪಡೆಯುತ್ತೇವೆ. ನಿತ್ಯ ನಿರಂತರವಾಗಿ ಕಾರ್ಯಕರ್ತರ ಹೋರಾಟ, ಅದರ ಒಟ್ಟಿಗೆ ಯಾವುದೇ ಒಂದು ಬ್ಲ್ಯಾಕ್ ಡಾಟ್ ಇಲ್ಲದಂಥ 17 ಕ್ಯಾಂಡಿಡೇಟ್ ಅಭ್ಯರ್ಥಿಗಳನ್ನು ಪಕ್ಷ ಗುರುತಿಸಿತು. ಹಿಂದಿನ 3 ಕ್ಯಾಂಡಿಡೇಟ್ಗಳು ಅನುಭವವಿರುವಂಥ 3 ಕ್ಯಾಂಡಿಡೇಟ್ಗಳಿಗೆ ಕೂಡ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಒಂದು SC ಒಂದು ST ಇಬ್ಬರು ಕೂಡ ಕ್ವಾಲಿಫೈಡ್. ನಿತ್ಯ ನಿರಂತರವಾಗಿ BJP ಮತ್ತು ಸಂಘ ಪರಿವಾರದಲ್ಲಿ ಕೆಲಸ ಮಾಡಿ ಅನುಭವ ಇರುವಂಥ ಅಭ್ಯರ್ಥಿಗಳು. ಅದರ ಒಟ್ಟಿಗೆ 17ಕ್ಕೆ 17 ಕೂಡ ನಾವು ಸ್ಥಾನಕ್ಕೆ ಯಾಕೆ ಸ್ಪರ್ಧಿಸ್ತೇವೆ ಅಂದರೆ ನರೇಂದ್ರ ಮೋದಿಜಿಯವರ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್. ಚುನಾವಣೆಯಲ್ಲಿ 16ನೇ ವಾರ್ಡ್ನಲ್ಲಿ ನಾನು ಸ್ಪರ್ಧಿಸ್ತಾ ಇದ್ದೇನೆ. ಇವತ್ತು ಚುನಾವಣೆಗೆ ನನಗೆ ಸಂಪೂರ್ಣ ಸಹಕಾರ ಸಿಗುವ ನಿರೀಕ್ಷೆ ಇಟ್ಟುಕೊಂಡಿದ್ದೇನೆ. ಅದರಲ್ಲಿ ಕಳೆದ 4 ಅವಧಿಯಲ್ಲಿ ನಾನು ಇಲ್ಲಿ ಪಂಚಾಯತ್ ಸದಸ್ಯನಾಗಿ ಆಯ್ಕೆಯಾಗಿದ್ದೆ. ಆ 4 ಅವಧಿಯಲ್ಲಿ ನನ್ನ
ಅಭಿವೃದ್ಧಿಯ ಬಗ್ಗೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮತ್ತು ಶಾಸಕರು ನಿಧಿಯಿಂದ ನನಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಆ ಭರವಸೆಯೊಂದಿಗೆ ಈ ಚುನಾವಣೆಯಲ್ಲೂ ನಾನು ಗೆಲುವು ಸಾಧಿಸಬಹುದೆಂಬ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇನೆ ಮತ್ತು ನಮ್ಮ ಕಾರ್ಯಕರ್ತರು ರಾತ್ರಿಗಳನ್ನು ದುಡಿದಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳುತ್ತಾ ಮುಂದಕ್ಕೆ ಚುನಾವಣೆಯಲ್ಲಿ ಗೆದ್ದರೆ ನಾನು ಈ ವಾರ್ಡಿನ ಅಭಿವೃದ್ಧಿಗೆ ಸರ್ವತೋಮುಖವಾಗಿ ಶ್ರಮಿಸುತ್ತೇನೆ ಎಂದು ಈ ಮೂಲಕ ವಿನಂತಿಸುತ್ತೇನೆ. ಯಾರೂ ಕೂಡ ನಾವು ಗೆಲ್ಲುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಈ ಜಲಾಲ್ಬಾಗ್ ಅಂತವಲ್ಲ ಈ ಕ್ಷೇತ್ರದಲ್ಲಿ ಪ್ರಬುದ್ಧ ಮತದಾರರು ಮತ್ತು ವಿದ್ಯಾವಂತ ಮತದಾರರು ಖಂಡಿತವಾಗಿ ನಾವು ಕೊರೋನಾದ ಟೈಮಲ್ಲಿ ಮಾಡಿದಂಥ ನಮ್ಮ ಕಾರ್ಯವೈಖರಿಗಳು ಏನಿದೆ, ನಾವು ಮಾಡುವಂಥ ಸೋಷಿಯಲ್ ಕಾರ್ಯಕ್ರಮಗಳು ಏನಿದೆ ಎಲ್ಲವೂ ಕೂಡ ಅವರಿಗೆ ಮನದಟ್ಟಾಗುವ ರೀತಿಯಲ್ಲಿ ನಾವು ನಮ್ಮ ಫೀಲ್ಡಲ್ಲಿ ನಾವು ವಿವರಿಸಿಕೊಟ್ಟಿದ್ದೇವೆ. ಖಂಡಿತವೆಲ್ಲರೂ ಕೂಡ ನಮಗೆ ಮತವನ್ನು ಕೊಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಜಲಾಲ್ಬಾಗ್ನಲ್ಲಿ ಖಂಡಿತವಾಗಿ ನಾವು ವಿಜಯ ಪತಾಕೆಯನ್ನು ಹಾರಿಸಲಿದ್ದೇವೆ. ಅದೇ ರೀತಿ ಕಳೆದ ಟರ್ಮಿನಲ್ಲಿದ್ದಂಥ ಇಲ್ಲಿನೇನು ಜನಪ್ರತಿನಿಧಿಗಳು ಮಾಡಿದಂಥ ಆ ಒಂದು ಕೆಲಸ ಕಾರ್ಯಗಳು ಅವರ ಅಸಮಾಧಾನದ ಮತಗಳು ಕೂಡ ನಮಗೆ ಮತಗಳಾಗಿ ಪರಿವರ್ತನೆ ಆಗಲಿಕ್ಕಿದೆ. ಅದೇ ರೀತಿ ಏನು ಇವತ್ತು ಮತದಾರ ಪಟ್ಟಿಯಲ್ಲಿ ಸುಮಾರು 80 ಓಟುಗಳು ಹೊರಗಡೆಯಿಂದ ಬಂದಂಥ ವಿದ್ಯಾರ್ಥಿಗಳ ಓಟುಗಳನ್ನು ಏನು ಅವರು ಸೇರ್ಪಡೆ ಮಾಡಿದ್ದಾರೆ, ಖಂಡಿತವಾಗಿ ಆ ಓಟನ್ನು ನಾವು ಇಲ್ಲಿ ಹಾಕಲಿಕ್ಕೆ ಬಿಡುವುದೇ ಇಲ್ಲ. ಯಾವ ಕಾರಣಕ್ಕೂ ಕೂಡ ಅಂಥ ಮತಗಳು ಬಂದರೆ ನಾವು ಖಂಡಿತವಾಗಿ ಅಬ್ಜೆಕ್ಷನ್ ಮಾಡ್ತೇವೆ. ಇದೆಲ್ಲವೂ ಕೂಡ ನಮ್ಮ ಒಂದು ಗೆಲುವಿನ ಒಂದು ಮುನ್ಸೂಚನೆ ಲಕ್ಷಣಗಳಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಪಕ್ಷದ ಚಿಹ್ನೆ ನಮ್ಮದು ಚಿಹ್ನೆ ಆಟೋ ರಿಕ್ಷಾ ಆಗಿದೆ. ಶಾಹಿದಾ ತಸ್ಲೀಮ್ ಅಂತ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಅವರು ಕೂಡ ವಿದ್ಯಾವಂತರು ಮತ್ತು ಮತದಾರರನ್ನು ಸೆಳೆಯುವಲ್ಲಿಯೂ ಕೂಡ ಅವರು ಬಹಳಷ್ಟು ಅವರ ಕಾರ್ಯವೈಖರಿಗಳಿಗೆ ಮನೆಗೆ ಹೋಗುವಂಥ ಸಂದರ್ಭಗಳಲ್ಲಿ ಅವರ ಕಾರ್ಯವೈಖರಿಗಳು ಕೂಡ ಮತದಾರರ ಮಟ್ಟದಲ್ಲಿ ಅದೊಂದು ಹೃದಯದಲ್ಲಿ ಅಚ್ಚುಕಟ್ಟಾಗಿದೆ. ಇನ್ಶಾ ಅಲ್ಲಾ ಇದೆಲ್ಲವೂ ಕೂಡ ಖಂಡಿತವಾಗಿ ನಮ್ಮ ಗೆಲುವಿನ ಒಂದು ಲಕ್ಷಣ ಕಂಡು ಬರ್ತಾ ಇದೆ.